ನಮಸ್ತೆ ಗೆಳೆಯರೆ. ಇವತ್ತು ಇನ್ನೊಂದು ಕಥೆ. ಇದು ಬಹಳ ಚೆನ್ನಾಗಿದೆ. ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಮೂರ್ಖರು ಯಾರು ಅಂತ ಹೇಳುವಂತ ಒಂದು ಕಥೆ ಇದು. ಕೈಲಾಸದಲ್ಲಿ ಪರಮೇಶ್ವರ ತನ್ನ ಇದರಲ್ಲಿ ಇರುವಾಗ ಅವನ ಅನೇಕ ಭಕ್ತರಲ್ಲಿ ಒಬ್ಬ ಭಕ್ತನಿಗೆ ಇದೊಂದು ಸಂಶಯ ಬರ್ತದೆ. ಅಂದ್ರೆ ಅತ್ಯಂತ ದೊಡ್ಡ ಮೂರ್ಖರು ಯಾರು, ಮೂರ್ಖತ್ವ ಅಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ, ಒಂದು ಸಂಶಯ ಅವನಿಗೆ ಬರ್ತದೆ. ಅವನೇನ್ ಮಾಡ್ತಾನೆ, ಪರಮೇಶ್ವರನ ಹತ್ರನೇ ಕೇಳ್ತಾನೆ, ಭಗವಂತ, ಈ ಪ್ರಪಂಚದಲ್ಲಿ ಮೂರ್ಖತನ ಅಂದ್ರೆ ಏನು, ಮೂರ್ಖರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆವಾಗ ಭಗವಂತನಿಗೆ ಒಂದು ನಗು ಬರುತ್ತೆ. ಅವನು ಹೇಳ್ತಾನೆ, ಇದು ನಾನು ನಿನಗೆ ಮೂರ್ಖತನ ಅಂದ್ರೆ ಏನು, ಮೂರ್ಖರು ಯಾರು ಅಂತ ಹೇಳುವುದಕ್ಕಿಂತನೂ ನಿನಗೆ ನಾನು ಅನುಭವಕ್ಕೆ ಬರುವ ಹಾಗೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅವನನ್ನೊಂದು ಪಾರಿವಾಳವನ್ನಾಗಿ ಮಾಡಿ ಅವನನ್ನು ಕಳಿಸ್ಕೊಡ್ತಾನೆ. ಈ ಪಾರಿವಾಳ ಏನಾಗ್ತದೆ, ಬಂದು ಒಂದು ಕಾಡಿನಲ್ಲಿ ಇರ್ತದೆ. ಪ್ರಾರಂಭದ ಒಂದಷ್ಟು ಸಮಯ ಅದು ಚೆನ್ನಾಗಿ ಅಲ್ಲಿ ಇಲ್ಲಿ ಎಲ್ಲ ಕಾಳುಗಳನ್ನೆಲ್ಲ ತಿಂದು ಉಂಡು ಆರಾಮಾಗಿ ಇರ್ತದೆ. ಸ್ವಲ್ಪ ಸಮಯದ ನಂತರ ಇದೇ ಕಾಡಿನಲ್ಲಿ ಸ್ವಲ್ಪ ಸುತ್ತಾಡು ಅಂತ ಹೇಳಿ ಬಂದು ಇನ್ನೊಂದು ಕಡೆ, ಅಂದ್ರೆ ಊರ ಬದಿಯಲ್ಲಿಯೇ ಆ ಕಾಡು ಇದೆ. ಕಾಡಿನಲ್ಲಿ ಒಂದು ದೊಡ್ಡ ಮರದಲ್ಲಿ ಪೊಟರೆಯನ್ನು ಮಾಡಿಕೊಂಡು ಅಲ್ಲಿ ಇರ್ತದೆ. ಹೀಗಿರ್ತಾ ಒಬ್ಬ ಬೇಡರವ ಬರ್ತಾನೆ ಬೇಟೆಯಾಡ್ಲಿಕ್ಕೆ ಅಂತ ಹೇಳಿ ಬರುವಾಗ ಈ ಪಾರಿವಾಳವನ್ನು ನೋಡ್ತಾನೆ. ಇದು ಪಾರಿವಾಳಕ್ಕೆ ಹೆದರಿಕೆಯಾಗಿ ಅದು ಹಿಕ್ಕೆ ಹಾಕ್ತದೆ. ಹಿಕ್ಕೆ ಹಾಕಿದ್ರೆ ಏನು, ಅದು ಸಾಮಾನ್ಯ ಹಿಕ್ಕೆ ಅಲ್ಲ, ಅದು ಬಂಗಾರದ ಹಿಕ್ಕೆ ಆಗಿರ್ತದೆ. ಇದನ್ನು ನೋಡಿ ಇವನಿಗೆ ವಿಪರೀತ ಆಶ್ಚರ್ಯ ಆಗ್ತದೆ. ಇದು ಬಹಳ ನನಗೆ ಬೇಕಾಗಿರುವಂಥದ್ದು ಅಂತ ಹೇಳಿಬಿಟ್ಟು ಒಳ್ಳೆಯ ಒಂದು ಕಾಳುಗಳನ್ನೆಲ್ಲ ಇಟ್ಟು ಪಾರಿವಾಳವನ್ನ, ಹೇ ಪಾರಿವಾಳವೇ ಬಾ, ಈ ಕಾಳುಗಳನ್ನು ತಿನ್ನು ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ. ಈ ಪಾರಿವಾಳ ಏನ್ ಮಾಡ್ತದೆ, ಇವನು ನನಗೆ ತೊಂದರೆ ಮಾಡುವಂಥವನಲ್ಲ, ಇವನು ನನಗೆ ಕಾಳುಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಈ ಪಾರಿವಾಳ ಕಾಳು ತಿನ್ಲಿಕ್ಕೆ ಹೋಗ್ತದೆ. ಈ ಬೇಟೆಗಾರ ಅದನ್ನು ಬಂಧಿಸ್ತಾನೆ, ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಇವನಿಗೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ದಿನನಿತ್ಯ ಚೆನ್ನಾಗಿ ಆಹಾರ ಹಾಕುದು, ಅದು ಹಿಕ್ಕೆ ಹಾಕ್ತದೆ, ಬಂಗಾರದ ಹಿಕ್ಕೆ. ಅದರಿಂದಾಗಿ ಅವನು ಬೇರೆ ಬೇರೆ ವ್ಯವಹಾರಗಳನ್ನೆಲ್ಲ ಶುರು ಮಾಡ್ತಾನೆ. ಅವನು ಆ ಒಂದು ಊರಿನಲ್ಲಿ ಒಬ್ಬ ಆಢ್ಯ ಶ್ರೀಮಂತ ವ್ಯಕ್ತಿಯಾಗಿ ಅವನು ಬದಲಾಗ್ತಾನೆ. ಕಾಲ ಹೀಗಿರ್ತಾ ಇರ್ಬೇಕಾದ್ರೆ ಒಮ್ಮೆ ಅವನಿಗೆ ತೋರ್ತದೆ, ಅಯ್ಯೋ ದೇವ್ರೆ, ಇಷ್ಟು ಬೇಗ ತ್ವರಿತವಾಗಿ ನಾನು ಶ್ರೀಮಂತನಾದೆ ಅಂತ ಯಾರಿಗಾದ್ರೂ ಎಂದು ಸಂಶಯ ಬಂದು ಅವರು ರಾಜನಿಗೆ ದೂರು ಕೊಟ್ರೆ, ಅಥವಾ ರಾಜನಿಗೆ ಸ್ವತಃ ಸಂಶಯ ಬಂದು ಏನು ಎತ್ತ ಅಂತ ವಿಚಾರಿಸಿದ್ರೆ ನಾನು ಸಿಕ್ಕಿ ಬೀಳ್ತೇನಲ್ಲ, ಏನು ಮಾಡೋಣ, ಇದಕ್ಕೊಂದು ದಾರಿ ಮಾಡೋಣ ಅಂತ ಹೇಳಿಬಿಟ್ಟು ಆ ಪಾರಿವಾಳವನ್ನ ಬಂಗಾರದ ಪಂಜರದಲ್ಲಿ ಇಟ್ಟು ರಾಜನಿಗೆ ಕೊಡ್ಲಿಕ್ಕೆ ಅಂತ ಹೇಳಿಬಿಟ್ಟು ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ರಾಜನ ಆಸ್ಥಾನದಲ್ಲಿ ಮಹಾರಾಜನಿಗೆ ಇವನು ಹೇಳ್ತಾನೆ, ಒಂದು 2 ದಿನಗಳ ಹಿಂದೆ ಈ ಪಾರಿವಾಳ ನನಗೆ ಸಿಕ್ಕಿತು. ಇದು ಬಹಳ ವಿಶಿಷ್ಟವಾದಂತಹ ಒಂದು ಪಾರಿವಾಳ. ಏನು ಅಂತಂದ್ರೆ ಇದು ಹಿಕ್ಕೆ ಹಾಕಿದ್ರೆ ಅದು ಬಂಗಾರದ ಹಿಕ್ಕೆಗಳಾಗಿರ್ತದೆ ಅಂತ ಹೇಳ್ತಾನೆ. ರಾಜ, ಹೌದಾ, ಹಾಗಾದ್ರೆ ಕೊಡು ನನಗೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಮಹಾಮಂತ್ರಿ ಏನ್ ಮಾಡ್ತಾನೆ, ಮಹಾರಾಜ, ಈ ತರ ನಾವು ಯಾರೋ ಏನೋ ಹೇಳಿದ್ದನ್ನೆಲ್ಲ ನಂಬಿ ಅದನ್ನು ತೆಗೆದುಕೊಳ್ಳುವುದು ಸರಿಯಲ್ಲ, ಆ ಪಾರಿವಾಳವನ್ನು ಬಿಡುಗಡೆ ಮಾಡುವುದೇ ಸರಿ, ನಮಗೆ ಸುಮ್ಮನೆ ಇದು ತೊಂದರೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಜ ಏನ್ ಮಾಡ್ತಾನೆ, ಸರಿ, ಅದನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಸೈನಿಕರಿಗೆ ಆಜ್ಞಾಪನೆ ಮಾಡ್ತಾನೆ. ಅದು ಬಿಡುಗಡೆ ಮಾಡಿದ ಕೂಡಲೇ, ಪಂಜರದ ಬಾಗಿಲು ತೆರೆದ ಕೂಡಲೇ ಅದು ಹಾರಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು 1-2 ಹಿಕ್ಕೆಯನ್ನು ಹಾಕ್ತದೆ. ಅದು ಬಂಗಾರದ ಹಿಕ್ಕೆ ಆಗಿರ್ತದೆ. ಅದು ರಾಜನ ಕಾಲುಬುಡದಲ್ಲಿ. ರಾಜನಿಗೆ ಬಹಳ ವ್ಯಥೆ ಆಯಿತು. ಅಯ್ಯೋ ದೇವರೇ, ಈ ಕಡೆ ಮಹಾಮಂತ್ರಿ ನೋಡಿದ್ರೆ ಅವ ಮೂರ್ಖನಾಗಿ ಬಿಟ್ಟಿದ್ದಾನೆ. ಈ ಪಾರಿವಾಳ ಸೀದಾ ಕೈಲಾಸಕ್ಕೆ ಪರಮೇಶ್ವರನಿಗೆ ಹೋಗ್ತಾನೆ. ಅಲ್ಲಿ ಪರಮೇಶ್ವರ ಅದನ್ನು ಪುನಃ ಸ್ವಸ್ವರೂಪಕ್ಕೆ ತರ್ತಾನೆ. ಆಗ ಪಾರಿವಾಳ ಹೇಳ್ತದೆ, ಬಹಳ ಒಳ್ಳೆಯ ಒಂದು ಅನುಭವದ ಪಾಠವನ್ನ ನನಗೆ ದೊರಕಿಸಿಕೊಟ್ಟೆ ಭಗವಂತ. ನನಗೆ ಅರ್ಥ ಆಯಿತು, ಈ ಪ್ರಪಂಚದಲ್ಲಿ 4 ವಿಧದ ಮೂರ್ಖರಿದ್ದಾರೆ. ಮೊದಲನೇ ಮೂರ್ಖ ನಾನೇ. ಅವನೇನೋ ಬೇಡರವ ನನ್ನ ಒಳ್ಳೆಯದಕ್ಕೆ ಅಂತ ಹೇಳಿ ನನಗೆ ಪ್ರೀತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ನಾನು ಅದನ್ನು ನಂಬಿ ನಾನು ಮೂರ್ಖನಾದೆ. ಯಾರೇ ಆಗಲಿ ನಮಗೆ ಪ್ರೀತಿ ತೋರಿಸುವಾಗ ಅವರು ಯಾಕೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಅಥವಾ ಅವರು ಯಾಕೆ ನನಗೆ ಸಹಾಯ ಮಾಡ್ತಾ ಇದ್ದಾರೆ, ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ ನಂತರ ನಾವು ಹೆಜ್ಜೆ ಇಡಬೇಕು. ನಾನು ಅಲ್ಲಿ ಎಡವಿದೆ, ನಾನು ಮೂರ್ಖನಾಗಿದ್ದೆ. ಆ ನಂತರ 2ನೇ ಬಗೆಯ ಮೂರ್ಖ ಯಾರು ಅಂತಂದ್ರೆ ಆ ಬೇಡರವರೇ. ಅನಾಯಾಸವಾಗಿ ಸಿಕ್ಕಿದಂತಹ ಈ ಒಂದು ಇದನ್ನು ಅನಾವಶ್ಯಕ ಯಾವುದೇ ಒಂದು ಇದಿಲ್ಲದೆ ತನಗೆ ತಾನೇ ಒಂದು ಏನು ಭ್ರಮೆಯಿಂದ ಭಯವನ್ನು ಸೃಷ್ಟಿ ಮಾಡಿಕೊಂಡು ನಾಳೆ ತನಗೆ ಏನಾದರೂ ಆಪತ್ತು ಒದಗೀತು ಎನ್ನುವಂತಹ ಒಂದು ಭಯದಿಂದ ಅದನ್ನು ರಾಜನಿಗೆ ಕೊಡ್ಲಿಕ್ಕೆ ಹೋದ್ನಲ್ಲ, ಅವನು ಮೂರ್ಖ. ಇನ್ನು 3ನೇ ಮೂರ್ಖ ಯಾರು ಅಂತಂದ್ರೆ ಮಹಾಮಂತ್ರಿ.
ತಾನೊಬ್ಬನೇ ಮಹಾಬುದ್ಧಿವಂತ, ಬೇರೆಯವರೆಲ್ಲ ಹೆಡ್ರು ಅಂತ ಹೇಳಿ ತಿಳ್ಕೊಳ್ತಾರಲ್ಲ, ಅವರಿಗಿಂತ ದೊಡ್ಡ ಮೂರ್ಖರು ಬೇರೆ ಯಾರಿದ್ದಾರೆ ಭಗವಂತ? ಕೊನೆಯದಾಗಿ ಮಹಾರಾಜ, ಅವನಷ್ಟು ದೊಡ್ಡ ಮೂರ್ಖರು ಯಾರೂ ಇಲ್ಲ. ಯಾವುದೇ ಒಂದು ರಾಜ್ಯಕ್ಕೆ ಅಥವಾ ಯಾವುದೇ ಒಂದು ಸಂಸ್ಥೆಗೆ ಅಂಥ ಒಬ್ಬ ಒಡೆಯ ಇತ್ತು ಅಂತಂದ್ರೆ ಅದು 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ ಅನ್ನುವಂಥ ಸ್ಥಿತಿ ಅದರದ್ದಾಗ್ತದೆ. ಈ ರಾಜ ಏನ್ ಮಾಡ್ತಾನೆ, ಮಂತ್ರಿ ಹೇಳಿದಾಕ್ಷಣ ಅವನು ಎಷ್ಟೇ ಅವನಿಗೆ ಹತ್ತಿರದವನಾಗಿರ್ಬೋದು, ಮಹಾಮಂತ್ರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಬೇರೆಯವರ ಹತ್ರ ಸ್ವಲ್ಪ ವಿಚಾರಿಸಿ, ಆಸ್ಥಾನದಲ್ಲಿ ಬಹಳಷ್ಟು ಜನ ಇದ್ರಲ್ಲ, ಅವರ ಹತ್ರ ಎಲ್ಲ ವಿಚಾರ ವಿಮರ್ಶೆ ಮಾಡಿ ಏನು ಮಾಡಬಹುದು, ಇದರ ಸಾಧಕ ಬಾಧಕಗಳೇನು ಅಂತ ಪರಾಮರ್ಶನೆ ಮಾಡದೆ ಮಹಾಮಂತ್ರಿ ಹೇಳಿದ, ಇವ ಕೇಳಿಬಿಟ್ಟ. ಇವನಷ್ಟು ದೊಡ್ಡ ಮೂರ್ಖ ಯಾರೂ ಇಲ್ಲ. ಹೀಗೆ 4 ಜನ ಮೂರ್ಖರನ್ನು ನಾನು ಕಂಡೆ. ಇದು ಕಥೆ. ಇದು ಒಬ್ರು ಬರೆದಿರುವಂತಹದ್ದು ಕಥೆ. ಅವರ ಹೆಸರು ನನಗೆ ಮರೆತು ಹೋಯಿತು, ಅವರಿಗೆ ಧನ್ಯವಾದಗಳು. ಹೀಗೆ ಈ ಒಂದು 4 ವಿಧದ ಮೂರ್ಖರಲ್ಲಿ ನಾವು ಯಾರು ಆಗಬಾರ್ದು ಎನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಟುಕೊಂಡಿರಬೇಕಾದಂಥದ್ದು. ನಾನು ಕಟೀಲು ಸಿಟ್ಲ ರಂಗನಾಥರಾವ್. ವಂದನೆಗಳು ಗೆಳೆಯ.